ನಿನ್ನೆ ತಾನೇ ದುಬೈ ಪ್ರವಾಸ ಮುಗಿಸಿ ನಾವು ಇಲ್ಲಿ ಬಂದಿದ್ದೇವೆ. ನಾಳೆ ಅಂದ್ರೆ ಜೂನ್ 15ನೇ ತಾರೀಕು ನಾಳೆ ಬೆಳಿಗ್ಗೆ 7 ಗಂಟೆಗೆ ನಾವು ಲಂಡನ್ ಪ್ರವಾಸ ಕೈಗೊಳ್ಳಲಿದ್ದೇವೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನಿಂದ ಜೂನ್ 17ರಿಂದ 15ಕ್ಕೆ ನಾಳೆ ಹೊರಟು 17ರಿಂದ 30ರ ತಾರೀಕಿನವರೆಗೆ ಲಂಡನ್ನಲ್ಲಿ ಇರ್ತೇವೆ. ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಬೇರೆ ಯುರೋಪ್ ಪ್ರವಾಸವನ್ನು ಕೈಗೊಳ್ಳಲಿಕ್ಕಿದ್ದೇವೆ. ಇದರಿಗೆಲ್ಲ ವಿವರಗಳನ್ನು ಮತ್ತೆ ವಾಸವಾಯಿತು ಕೊಡ್ಲಿಕ್ಕಿದ್ದಾರೆ. ಯಕ್ಷಗಾನ ಬೇರೆ ಬೇರೆ ರೂಪದಲ್ಲಿ ನಾವು ಬೇರೆ ಬೇರೆ ದೇಶಗಳಲ್ಲಿ ಅದನ್ನು ಬೆಳೆಸಬೇಕು. ಬೇರೆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಕೂಡ ನಮ್ಮ ಕರಾವಳಿಯ ಅಥವಾ ಭಾರತದ ಸಂಸ್ಕೃತಿ ಏನೆಂಬುದನ್ನು ತೋರಿಸಬೇಕೆಂಬುದು ನಮ್ಮ ಆಶಯ ಕೂಡ ಹೌದು. ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಆಶಯ ಕೂಡ ಅದೇ ಹೌದು. ಆದ ಕಾರಣ ಯಕ್ಷಗಾನವನ್ನು ಬೆಳೆಸುವ ನಿಟ್ಟಿನಲ್ಲಿ ಬೇರೆ ಬೇರೆ ದೇಶದಲ್ಲಿ ಯಕ್ಷಗಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಲ್ಲಿಯವರನ್ನು ಇದಕ್ಕೆ ಆಕರ್ಷಿಸಬೇಕೆಂಬುದು ನಮ್ಮ ಮೂಲ ಉದ್ದೇಶ ಕೂಡ ಆಗಿದೆ. ಇದರಲ್ಲಿ 9 ಜನ ನಾವು ಒಟ್ಟು ತಂಡದಲ್ಲಿ ನಾವು ಪ್ರವಾಸ ಕೈಗೊಳ್ಳಲಿಕ್ಕಿದ್ದೇವೆ. ಮುಖ್ಯವಾಗಿ ಇದರ ರೂವಾರಿಗಳು ಪುರುಷೋತ್ತ ಪಂಡರಿಗೆ ಹೇಳಿದ ಹಾಗೆ ಅಮೆರಿಕದ ಪ್ರವಾಸದ ರೂವಾರಿ ಆಗಲಿ, ನಮ್ಮ ಈ ಯುರೋಪಿನ ಪ್ರವಾಸದ ರೂವಾರಿಗಳಾಗಲಿ ಪಣಂಬೂರು ವಾಸವಾಯಿತಾಂಡ್ರು, ಇವರು ಅಮೆರಿಕದಲ್ಲಿ ಉದ್ಯೋಗಿಯಾಗಿದ್ರು, ಈಗ ರಿಟೈರ್ಡ್ ಆಗಿ ಊರಲ್ಲಿ ಇದ್ದಾರೆ. ಆದ್ರೂ ಕೂಡ ನಮ್ಮ ಜೊತೆ ಯಕ್ಷಗಾನದ ದೊಡ್ಡ ಅಭಿಮಾನಿಯೂ ಹೌದು, ನಮ್ಮ ಫೌಂಡೇಶನ್ ನ ಬಹಳ ಆತ್ಮೀಯರು ಹೌದು. ಅದರ ನೇತೃತ್ವವನ್ನು ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ನಮ್ಮ ಫೌಂಡೇಶನ್ ನ ಬಹಳ ಆತ್ಮೀಯರು ಹೌದು, ಅದರ ನೇತೃತ್ವವನ್ನು ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಪ್ರೊಫೆಸರ್ ML ಸಾಮುಗರು ಇದರಲ್ಲಿ ಮುಖ್ಯ ಕಲಾವಿದರಾಗಿ ನಮ್ಮ ಜೊತೆ ಇರಲಿಕ್ಕಿದ್ದಾರೆ. ಇವತ್ತು ಇಲ್ಲಿ ಬರಬೇಕಿತ್ತು, ಸ್ವಲ್ಪ ಟ್ರಾಫಿಕ್ ಸಮಸ್ಯೆಯಿಂದ ಸ್ವಲ್ಪ ತಡ ಆಗುತ್ತೆ ಅವರು ಬರುವಾಗ. ಆನಂತರ ನಾನು ಪಟ್ಟ ಸತೀಶ್ ಶೆಟ್ಟಿ, ಪದ್ಮನಾಭ ಉಪಾಧ್ಯಾಯರು, ಚೈತನ್ಯ ಕೃಷ್ಣ ಪದ್ಯಾಣ, ಚಂದ್ರಶೇಖರ ಪೂಜಾರಿ ಧರ್ಮಸ್ಥಳ, ಮತ್ತೆ ಮೋಹನ್ ಪೂಜಾರಿ ಬೆಳ್ಳಿಪಾಡಿ, ಪ್ರಶಾಂತ್ ಶೆಟ್ಟಿ ನಿಲಿಯಾಡಿ, ಮಹೇಶ್ ಮುನಿಯಾಣಿ, ಇಷ್ಟು ಜನ ಕಲಾವಿದರು, ಟೋಟಲ್ 9 ಜನ ಕಲಾವಿದರು ಈ ಪ್ರವಾಸವನ್ನು ಕೈಗೊಳ್ಳಲಿದ್ದೇವೆ. ಬೇರೆ ಬೇರೆ ಒಂದು 5-6 ಪ್ರದರ್ಶನ ನಾವು UK ಮಾಡಲಿಕ್ಕಿದ್ದೇವೆ. ಅದರಲ್ಲಿ ನಮಗೆ ಮುಖ್ಯವಾಗಿ ಅಲ್ಲಿಯ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಗಣಭಟ್ರು ಅಂದ್ರೆ ಕನ್ನಡಿಗರು UK ಅದರ ತಂಡದ ನೇತೃತ್ವವನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಕನ್ನಡಿಗರು UK ಇದು ಬಹಳ ಮುಖ್ಯವಾದ ವಿಚಾರ. ಎಲ್ಲ ಅದರ UKಯ ಜವಾಬ್ದಾರಿಯನ್ನು ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅದರ ಜೊತೆಗೆ ಅವರಿಗೆ ಸಾಥ್ ಕೊಡಲಿಕ್ಕೆ ದೇವಿಕಾ ರಾವ್ ಅವರು ಸಪರೇಟ್ ಆಗಿ, ದೇವಿಕಾ ರಾವ್ ಕೂಡ ನಮಗೆ ಈ ಪ್ರವಾಸಕ್ಕೆ ನಮಗೆ ಮುಖ್ಯ ಮತ್ತು ಡೀಟೇಲ್ಸ್ ಅನ್ನು ವಾಸವಾಯಿತು ಕೊಡ್ತಾರೆ ನಮಗೆ. ಇವರಿಗೂ ನಾವು ಈ ಮೂಲಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನೀವೆಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಬಂಧುಗಳು ನಮಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡಿದಿರಿ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ಕಲೆಯನ್ನು ಬೆಳೆಸುವ ಉದ್ದೇಶದಿಂದ ಕೂಡ ನೀವುಗಳು ತುಂಬ ಹೃದಯದ ನಮಗೆ ಇದಕ್ಕೆ ಸಹಕಾರ ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಈ ಪ್ರವಾಸದ ರೂಪುರೇಷೆಗಳು ಹೇಗೆ ಮತ್ತೆ ಅಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳು ಎನ್ನುವುದನ್ನು ಪಣಂಬೂರು ವಾಸವಾಯಿತಾಡರು ನಿಮಗೆ ವಿವರಿಸಲಿಕ್ಕಿದ್ದಾರೆ. ಭಾಗವತರು ಹೇಳಿದ ವಿಷಯಗಳಿಗೆ ಸ್ವಲ್ಪ ವಿಸ್ತಾರವಾಗಿ ಸ್ವಲ್ಪವನ್ನೇ ಹೇಳ್ತೇನೆ. ಈ ಪ್ರವಾಸದಲ್ಲಿ ಏನು ವೈಶಿಷ್ಟ್ಯತೆ ಅಂತ ಹೇಳಿದ್ರೆ, ವಿದೇಶಕ್ಕೆ ಹೋಗಿ ಯಕ್ಷಗಾನ ನಾವು ನಮ್ಮ ಕನ್ನಡಿಗರಿಗೆ ಮಾಡುವುದು ಒಂದು ರೀತಿ ಆದ್ರೆ, ಈ ಪ್ರವಾಸದಲ್ಲಿ ನಾವು ಮಾಡ್ತಾ ಇರುವ ಅರ್ಧವಾಸಿ ಕಾರ್ಯಕ್ರಮಗಳು ಕನ್ನಡೇತರರಿಗೆ ಅಂದ್ರೆ ಲಂಡನ್ನರಿಗೆ, ಅಲ್ಲಿಯ ಬ್ರಿಟಿಷರಿಗೆ, ಅಲ್ಲಿಯ ಪ್ರಜೆಗಳಿಗೆ ಅದು ಹೇಗಾಯ್ತು ಅಂತ ಹೇಳಿದ್ರೆ, ಅಲ್ಲಿಯ 2 ಮಹಾವಿದ್ಯಾಲಯಗಳು ಡುರಾಮ್ ಯೂನಿವರ್ಸಿಟಿ ಮತ್ತೆ ಯೂನಿವರ್ಸಿಟಿ ಆಫ್ ಲೀಡ್ಸ್, ಇದು 2 ಯೂನಿವರ್ಸಿಟಿಯವರು ಅವರ ಯೂನಿವರ್ಸಿಟಿಗಳಲ್ಲಿ ಈ ರಂಗಭೂಮಿ ಆಸಕ್ತರಿಗೆ ಹಾಗೂ ನೃತ್ಯ ಆಸಕ್ತರಿಗೆ, ಬೇರೆ ಬೇರೆ ಕಲೆಯ ಆಸಕ್ತರಿಗೆ ನಮ್ಮ ಹತ್ರ ಒಂದು ವರ್ಕ್ಶಾಪ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದೊಂದು ಕಾರ್ಯಾಗಾರದ ಹಾಗೆ. ಇದರಲ್ಲಿ ನಮ್ಮ ಕಲಾವಿದರು ಬಣ್ಣಗಾರಿಕೆಯಿಂದ ಹಿಡಿದು ಕುಣಿತ, ಅಭಿನಯ ಇದನ್ನೆಲ್ಲ ಅವರಿಗೆ ಮಾಡಿ ತೋರಿಸಲಿದ್ದಾರೆ. ಇದು ಯಕ್ಷಗಾನಕ್ಕೊಂದು ದೊಡ್ಡ ಹೆಮ್ಮೆಯ ವಿಷಯ. ಯಾಕೆಂತ ಹೇಳಿದ್ರೆ, ನಾವು ಪಾಶ್ಚಾತ್ಯರಿಗೆ ನಮ್ಮ ಕಲೆ ಇದು ಒಂದು ಸಂಪೂರ್ಣ ರಂಗಭೂಮಿ. ಇಂಥ ರಂಗಭೂಮಿಗೆ ಒಂದು ವಿಶ್ವದಲ್ಲೇ ಒಂದು ಸ್ಥಾನಮಾನ ಬರಬೇಕು, ಆಗಲೇ ನಾವು ಯಕ್ಷಗಾನ ವಿಶ್ವಗಾನ ಅಂತ ಹೇಳುವ ಮಾತಿಗೆ ಬೆಲೆ ಬರ್ತದೆ. ಆ ಪ್ರಯತ್ನದಲ್ಲಿ ಪಟ್ಲ ಫೌಂಡೇಶನ್ ಅವರ ಈ ಅಭಿಯಾನ ತುಂಬಾ ಪ್ರಯೋಜನ ಆಗಲಿದೆ ಅಂತೇಳಿ ನನ್ನ ಅಭಿಪ್ರಾಯ. ಇನ್ನು ನಮಗೆ ಇಲ್ಲಿ ಸಹಕರಿಸಿದವರು ಇವರು ಹೇಳಿದ ಹಾಗೆ ಕನ್ನಡಿಗರ UK ಅಂತ ಹೇಳುವುದು ಒಂದು 3,000 ಕನ್ನಡಿಗರ ಒಂದು ಬಳಗ. ಅದರ ಅಧ್ಯಕ್ಷರಾದಂಥ ಗಣಪತಿ ಭಟ್ಟವರು, ನಮ್ಮ ಹೊನ್ನಾವರದವರು, ಅವರು ತುಂಬಾ ಮುತುವರ್ಜಿ ತಗೊಂಡು ನಮಗೆ ವೀಸಾವನ್ನ ಸುಲಭದಲ್ಲಿ ಆಗುವ ಹಾಗೆ ಮಾಡಿಕೊಟ್ಟಿದ್ದಾರೆ. ಇನ್ನು ಅಲ್ಲಿರುವ 7-8 ದಿವಸ ನಮ್ಮನ್ನು ಉಳಿಸಿಕೊಂಡು ಈ 2 ಮಹಾವಿದ್ಯಾಲಯಗಳಲ್ಲಿ ಅವಕಾಶ ಮಾಡಿಕೊಡ್ತಾ ಇರುವವರು ನಮ್ಮ ಕಾಟಿಕೊಳ್ಳದವರಾದಂತಹ ದೇವಿಕಾ ರಾವ್ ಅವರದು
ದೇವಿಕಾ ಡ್ಯಾನ್ಸ್ ಥಿಯೇಟರ್ ಹೇಳುವ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಮೂಲಕ ನಾವು ಈ 2 ಮಹಾವಿದ್ಯಾಲಯಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೇವೆ. ಇನ್ನು ಮುಂದೆ ಆಗಸ್ಟ್ ಅಲ್ಲಿ ನಡೆಯಬೇಕಾದಂತಹ ನಮ್ಮ ಯುರೋಪ್ ಅಭಿಯಾನದಲ್ಲಿ 4-5 ದೇಶದಲ್ಲಿ ಆಸಕ್ತಿಯನ್ನು ತೋರಿಸಿದ್ದಾರೆ. ಒಂದು 2 ದೇಶದಲ್ಲಿ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಉಳಿದ ದೇಶಗಳಲ್ಲಿ ಡೇಟ್ ಅನ್ನು ಫಿಕ್ಸ್ ಮಾಡ್ತಾರೆ. ಅದರ ಮೇಲೆ ನಾವು ಈ ಲಂಡನ್ನಿಂದ ಬಂದ ಕೂಡಲೇ ಶೆಂಜನ್ ವೀಸಾವನ್ನು ತಗೊಂಡು ಅಲ್ಲಿಗೆ ಹೋಗಿ ಆ 4-5 ದೇಶಗಳಲ್ಲಿ ಪ್ರದರ್ಶನ ಮಾಡುವ ಅವಕಾಶವನ್ನ ಉಪಯೋಗಿಸುತ್ತಿದ್ದೇವೆ. ಇದಿಷ್ಟೇ ಹೇಳಿ. ಏನಾದರೂ ಇದ್ರ ಬಗ್ಗೆ